ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮಂಡಿಸಿದ ಬಜೆಟ್ ನಿರಾಶಾದಾಯಕವಾಗಿದ್ದು, ಕಳೆದ 15 ವರ್ಷಗಳಲ್ಲಿ ಮಂಡನೆಯಾದ ಬಜೆಟ್ಗಳ ಪೈಕಿ ಈ ಬಜೆಟ್ ಅತ್ಯಂತ ಕೆಟ್ಟ ಬಜೆಟ್ ಎಂದು ಉಡುಪಿ ಶಾಸಕರಾದ ರಘುಪತಿ ಭಟ್ ಅಭಿಪ್ರಾಯ ವ್ಯಕ್ತಪಡಿಸಿದರು. ಕರಾವಳಿ, ಮಲೆನಾಡು ಮುಂತಾದ ಜಿಲ್ಲೆಗಳಿಗೆ ಒಂದು ಯೋಜನೆ ಕೊಡದೆ ಕೇವಲ 3-4 ಜಿಲ್ಲೆಗಳಿಗೆ ಸೀಮಿತವಾದ ಬಜೆಟ್ ಇದಾಗಿದೆ. ವಿಶೇಷವಾಗಿ ಮೀನುಗಾರರಿಗೆ ಯಾವುದೇ ಯೋಜನೆ ನೀಡಿಲ್ಲ. ರೈತರ ಸಾಲ ಮನ್ನಾ ಕೂಡ ಅಸಮರ್ಪಕವಾಗಿದೆ. ಮೀನುಗಾರರ ನಿಯೋಗವು ಮೊನ್ನೆ ಮುಖ್ಯಮಂತ್ರಿಗಳಲ್ಲಿ ಆಳ ಸಮುದ್ರ ಮೀನುಗಾರಿಕೆಗೆ ಸಬ್ಸಿಡಿಯ ಬಗ್ಗೆ ವಿನಂತಿಸಿತ್ತು. ಆದರೆ ಬಜೆಟ್ನಲ್ಲಿ ಈ ಬಗ್ಗೆ ಯಾವುದೇ ರೀತಿಯ ಪ್ರಸ್ತಾಪ ಇರುವುದಿಲ್ಲ. ಇದು ಕರಾವಳಿಯಲ್ಲಿ ಜೆಡಿಎಸ್ ಪಕ್ಷವು ಠೇವಣಿ ಕಳೆದುಕೊಂಡಿರುವುದಕ್ಕೆ ಕುಮಾರಸ್ವಾಮಿಯವರು ಸೇಡು ತೀರಿಸಿಕೊಂಡಂತಿದೆ ಎಂದು ಉಡುಪಿ ಶಾಸಕ ರಘುಪತಿ ಭಟ್ ಹೇಳಿದರು. ಒಂದು ಸಣ್ಣ ಕೊಡುಗೆಯೆಂದು ಕರಾವಳಿ ಮತ್ತು ಮಲೆನಾಡು ಭಾಗಕ್ಕೆ ಕೊಡಲಿಲ್ಲ ಮತ್ತು ಈ ಬಜೆಟ್ ಕೇವಲ 4-5 ಜಿಲ್ಲೆಗಳಿಗೆ ಮಾತ್ರ ಸೀಮಿತವಾಗಿದೆ. ವಿಶೇಷವಾಗಿ ಮೀನುಗಾರಿಕೆಗೆ, ಒಂದು ಒಳನಾಡು ಮೀನುಗಾರಿಕೆಗೆ ಒಂದು ಬಿಟ್ಟರೆ, ಒಂದು ಸಮುದ್ರ ಆಳ ಸಮುದ್ರಕ್ಕೆ ಹೋಗುವಂಥ ಮೀನುಗಾರಿಕೆ ಒಂದು ಡೀಸೆಲ್ ಸಬ್ಸಿಡಿ ಕೇಳಿದ್ದೆವು. ನಾವು ಮೀನುಗಾರರ ನಿಯೋಗ ತೆಗೆದುಕೊಂಡೋಗಿ ಮುಖ್ಯಮಂತ್ರಿಗಳ ಕೇಳ್ಕೊಂಡಿತ್ತು. ಮೀನುಗಾರರದ್ದು ಸಾಲ ಮನ್ನಾ ಮಾಡಬೇಕು ಅಂತ ಹೇಳುವಂಥದ್ದು, ಅದನ್ನೂ ಮಾಡಲಿಲ್ಲ. ಸಣ್ಣ ನೀರಾವರಿ ಇಲಾಖೆಯ ಯೋಜನೆಯಲ್ಲಿ ಯಾವುದೇ ಹಣ ಇಲ್ಲ. ಒಟ್ಟಾರೆ ಕರಾವಳಿಗೆ ಒಂದು ಸಣ್ಣ ಯೋಜನೆಯನ್ನು ಕೊಡದೆ ಟೋಟಲ್ವಾಗಿ ನಿರ್ಲಕ್ಷಿಸಿದ್ದಾರೆ. ಸೊ ಇದನ್ನು ನಾವು ಖಂಡಿಸ್ತೇವೆ. ನಾಡ್ದು ವಿಧಾನಸಭೆ ಅಧಿವೇಶನದಲ್ಲಿ ಭಾಳ ದೊಡ್ಡ ಹೋರಾಟವನ್ನು ಮಾಡಿ ನಮ್ಮ ಕರಾವಳಿಗೆ ಏನಾದರೂ ನ್ಯಾಯ ಕೊಡಿಸುವಂಥದ್ದು ಮಾಡ್ತೇವೆ. ಒಟ್ಟಾರೆ ಈ ಬಜೆಟ್ ಕರಾವಳಿಗೆ ಮಾತ್ರ ಅಲ್ಲ, ಕೇವಲ 4-5 ಜಿಲ್ಲೆಗೆ ಮಾತ್ರ ಸೀಮಿತವಾಗಿದೆ. ಬೇರೆ ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಈ ಬಜೆಟ್ ಸಂಪೂರ್ಣವಾಗಿ ಹಾಳಾಗಿದೆ. ಎರಡನೇದು, ರೈತರ ಸಾಲ ಮನ್ನಾ ಸಹಿತ ಪೂರ್ತಿಯಾಗಿ ಮಾಡಲಿಲ್ಲ. ಕೇವಲ 6,500 ಕೋಟಿಯನ್ನು ಈ ವರ್ಷದ ಬಜೆಟಲ್ಲಿ ಇಟ್ಟಿದ್ದಾರೆ. ಸೊ ಹಾಗಾಗಿ ಈ ಎಲ್ಲ ರೀತಿಯಲ್ಲಿ ವೈಫಲ್ಯವನ್ನು ಈ ಬಜೆಟ್ ಕಂಡಿದೆ.